ಪ್ರೀತಿಯನ್ನಿಟ್ಟು ಮಂಕುತಿಮ್ಮನ ಕಗ್ಗವನ್ನ ಕೇಳುತ್ತಿರುವ ಎಲ್ಲ ಕೇಳುಗರಿಗೆ ನಮಸ್ಕಾರ. ಈ ದಿನದ ಜ್ಞಾನವೇ ಬೆಳಕು ಕಗ್ಗ ಸರಣಿ ಸಂಚಿಕೆ 273. ನಾನು ಕರುಣಾಕರ ಬಳಕೋರು. ಕಗ್ಗ ಗಾಯನಕ್ಕೆ ಧ್ವನಿಯಾಗಿದ್ದಾರೆ ವಿದ್ವಾನ್ ಸುರೇಶ್ ರಾವತ್ತೂರು. ಬನ್ನಿ ಕೇಳುಗರೆ, ಈ ದಿನದ ಕಗ್ಗ ಮಾಲಿಕೆಯಲ್ಲಿ ಮಾನ್ಯ ಡಿವಿಜಿ ಅವರ ಕಗ್ಗವನ್ನು ಕೇಳಿ ಬರೋಣ. ತಂದೆ ಮಕ್ಕಳಿಗೆ ಹದಗೆಟ್ಟುದನು ಕಾಣೆಯ, ತಂದೆ ಮಕ್ಕಳಿಗೆ ಹದಗೆಟ್ಟುದನು ಕಾಣೆಯ, ಹೊಂದಿರುವರವ ಅಹಂತೆಯು ಮೊಳೆಯು ತನಕ. ತಂದೆ ಮಕ್ಕಳಿಗೆ ಹದಗೆಟ್ಟುದನು ಕಾಣೆಯ, ಹೊಂದಿರುವರವ ಅಹಂತೆಯು ಮೊಳೆಯುವನಕ. ತಂದೆಯಾರ್ ಮಕ್ಕಳಾರ್ ನಾನೆಂಬುದೆದ್ದು ನಿಲೆ, ಬಂಧ ಮುರಿಯುವುದು ಬಳಿಕ ಮಂಕುತಿಮ್ಮ. ನಾನೆಂಬುದೆದ್ದು ನಿಲೆ, ಬಂಧ ಮುರಿಯುವುದು ಬಳಿಕ ಮಂಕುತಿಮ್ಮ. ಬಂಧುಗಳ ಜೀವನದಲ್ಲಿ ಏಕಾಂಗಿಯಾಗಿ ಬದುಕಿದಾಗ ಸಿಗುವ ಅನುಭವವೇ ಬೇರೆ. ಅಂತೆಯೇ ಎಲ್ಲರೊಂದಿಗೆ ಕೂಡಿ ಬದುಕಿದಾಗ ಬಾಳಿದಾಗ ಸಿಗುವ ಸುಖವೇ ಬೇರೆ. ಹಾಗಾಗಿ ಜೀವನದಲ್ಲಿ ಅಪ್ಪ ಅಮ್ಮ, ಅಣ್ಣ ತಂಗಿ, ಅಕ್ಕ ತಮ್ಮ, ದೊಡ್ಡಮ್ಮ ಚಿಕ್ಕಮ್ಮ, ದೊಡ್ಡಪ್ಪ ಚಿಕ್ಕಪ್ಪ, ಅಜ್ಜ ಅಜ್ಜಿ, ಅತ್ತೆ ಮಾವ, ಹೀಗೆ ಮನೆ ಮಂದಿಯವರೊಂದಿಗೆ ಬದುಕುವಾಗ ಕಷ್ಟ ಸುಖಗಳೆಲ್ಲವೂ ಕೂಡ ಸಮಾನವಾಗಿ ಹಂಚಿ ಹೋಗುತ್ತದೆ. ಆದರೆ ಇಲ್ಲಿ ಒಡಹುಟ್ಟಿದವರು ಸೇರಿದಂತೆ ಹಲವು ಸಂಬಂಧಗಳನ್ನು ಕಾಪಾಡಿಕೊಂಡು ಬರುವುದು ಮಾತ್ರವೇ ಕಷ್ಟದಾಯಕ. ಅಪ್ಪ ಮಗನೆಂಬ ಸಂಬಂಧವಿದ್ದರೂ ಅವರ ನಡುವೆ ಹೊಂದಾಣಿಕೆ ಇಲ್ಲದೇ ಇದ್ದಾಗ ಇಬ್ಬರ ಸಂಬಂಧವೂ ಕೂಡ ಕೆಡುತ್ತದೆ. ಪ್ರತಿಯೊಂದು ಸಂಬಂಧದೊಳಗೆ ಒಂದೊಂದು ಸವಿಯಾದ ಪ್ರೀತಿಯ, ಮಮತೆ, ವಾತ್ಸಲ್ಯದ ರುಚಿ ಇರುತ್ತದೆ. ಆದರೆ ಜೀವನದಲ್ಲಿ ಎಲ್ಲ ಸಂಬಂಧಗಳನ್ನು ಕೆಡದಂತೆ ಕಾಪಾಡಿಕೊಳ್ಳುವುದು ಕಷ್ಟ ಸಾಧ್ಯ. ಇಲ್ಲಿ ಕವಿ ಹೇಳುವಂತೆ, ತಂದೆ ಮಕ್ಕಳ ನಡುವೆ ಎಷ್ಟು ಅಗಾಧವಾದ ಪ್ರೀತಿ ಇರುತ್ತದೋ ಹಾಗೆಯೇ ಆ ಸಂಬಂಧಗಳಲ್ಲಿ ಅನೇಕ ಸಲ ಸಣ್ಣ ಪುಟ್ಟ ಕಾರಣಗಳಿಗಾಗಿ ಆ ಸಂಬಂಧಗಳು ಬಿರುಕು ಬಿಡುತ್ತವೆ. ಹೊಂದಾಣಿಕೆಗಳು ಇಲ್ಲದೇ ಇದ್ದಾಗ ಮನಸ್ತಾಪ ಉಂಟಾಗಿ ವಾಗ್ವಾದಗಳು ನಡೆಯುತ್ತವೆ. ಎಲ್ಲಿಯವರೆಗೆ ಒಬ್ಬರು ಇನ್ನೊಬ್ಬರನ್ನು ಅರ್ಥ ಮಾಡಿಕೊಳ್ಳುತ್ತಾರೋ ಅಲ್ಲಿಯವರೆಗೆ ಯಾವುದೇ ರೀತಿಯ ಸಂಬಂಧಗಳು ಕೆಡುವುದಿಲ್ಲ. ಆದರೆ ನಾನು ಎನ್ನುವ ಅಹಂಕಾರ ಬಂದಾಗ, ನಾನು ಯಾರಿಗಿಂತ ಕಡಿಮೆ ಇಲ್ಲ ಎಂಬ ಅಹಂಭಾವ ಬಂದಾಗ ಅವರ ನಡುವೆ ತನ್ನಿಂದೆ ತಾನೇ ಸಂಬಂಧಗಳು ಕೆಡುತ್ತದೆ. ಅಹಂಭಾವದಿಂದ ಹೊಂದಾಣಿಕೆ ಇಲ್ಲದೆ ಬದುಕಿದಾಗ ಸುಮಧುರವಾದ ಸಂಬಂಧಗಳು ಹಾಳಾಗುತ್ತವೆ. ಇಲ್ಲಿ ನಾವು ವ್ಯಕ್ತಿಯ ವ್ಯಕ್ತಿತ್ವಕ್ಕೆ, ವಯಸ್ಸಿಗೆ ಬೆಲೆ ಕೊಡಲೇಬೇಕು. ಸಂಬಂಧವನ್ನು ಕೆಡಿಸಿಕೊಳ್ಳದೆ ಬದುಕನ್ನು ಗೆಲ್ಲಬೇಕು ಎಂಬ ವಿಚಾರವನ್ನು ಮಾನ್ಯ ಡಿವಿಜಿ ಅವರು ಈ ಕಗ್ಗದಲ್ಲಿ ಉಲ್ಲೇಖಿಸುವುದನ್ನು ಕಾಣಬಹುದು. ಬಂಧುಗಳ, ನಾಳೆ ಇನ್ನೊಂದು ಕಗ್ಗದೊಂದಿಗೆ ನಾವು ಬರುತ್ತೇವೆ. ಅಲ್ಲಿಯವರೆಗೆ ನಮಸ್ಕಾರ, ಶುಭ ದಿನ.